ಒಬ್ಬ ಹುಡುಗ ಮತ್ತು ಹುಡುಗಿ ಓಡಿ ಹೋಗಿ ಮದುವೆ ಆಗಿದ್ದನ್ನ ನೀವು ಕೇಳಿದ್ದೀರಾ, ನಾವು ಕೇಳಿದ್ದೇವೆ, ಸಿನಿಮಾಗಳಲ್ಲೂ ಕೂಡ ನೀವು ನೋಡಿದ್ದೀರಾ. ಆದರೆ ಒಬ್ಬ ಹುಡುಗನ ಜೊತೆ ಇಬ್ಬರು ಹುಡುಗಿಯರು ಒಂದೇ ಬೈಕ್ ಮೇಲೆ ಓಡಿ ಹೋದಂತಹ ಘಟನೆ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ ಅಂದ್ರೆ ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಜನವರಿ 2007. ಹುಡುಗನ ಹಿಂದೆ ಹುಡುಗಿ, ಹುಡುಗಿಯ ಹಿಂದೆ ಹುಡುಗ ಓಡುವುದು ಸಹಜ. ಆದರೆ ಇಲ್ಲೊಬ್ಬ ಪತಿ ಮಹಾಶಯ ಅತ್ತೆಯೊಂದಿಗೆ ಓಡಿ ಹೋಗಿದ್ದಾನೆ. ಆಕೆಯನ್ನ ಮದುವೆಯಾಗಲು ಮುಂದಾಗಿದ್ದಾನೆ. ಈ ಬೆಳವಣಿಗೆಯಿಂದ ಕಂಗಾಲಾಗಿರುವ ಮಧ್ಯಪ್ರದೇಶದ ಕಾರ್ಡಿಯ ಚಿತ್ತುಹಳ್ಳಿಯ ಯುವತಿ ಪಲ್ಲವಿ ಗಂಡನಿಗಾಗಿ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಮೊರೆ ಹೋಗಿದ್ದಾಳೆ. ತನ್ನ ಅಮ್ಮನ ಜೊತೆ ಓಡಿ ಹೋದ ಪತಿಗಾಗಿ ಹಂಬಲಿಸುತ್ತಿದ್ದಾಳೆ. ಅತ್ತೆ ಜೊತೆ ಓಡಿ ಹೋದ ಅಳಿಯನ ಹೆಸರು ಪಪ್ಪು ಮಾಳ್ವಿಯಾ. ಭೂಪಾಲ್ನಲ್ಲಿ ಈ ಜೋಡಿ ನೆಲೆಸಿದೆ ಎನ್ನುವ ಸುದ್ದಿ ದಟ್ಟವಾಗಿ ಹಬ್ಬಿತ್ತು. ಪರಸ್ಪರ ಬೇರೆಯಾಗಲು ನಿರಾಕರಿಸಿದ್ದಾರಂತೆ. ಅತ್ತೆ ಅಳಿಯನ ಪ್ರೇಮದ ಪರಿಯ ಕಂಡು ಜನ ನಿಜಕ್ಕೂ ಬೆರಗಾಗಿದ್ದಾರೆ. 2004ನೇ ಇಸ್ವಿ ಪಪ್ಪು ಮತ್ತು ಪಲ್ಲವಿಯ ಮದುವೆ ಅವರ ಇಚ್ಛೆಯಂತೆ ನಡೆದಿತ್ತು. ಪಪ್ಪು ಅಲಿಯಾಸ್ ಪ್ರಕಾಶ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಕೆಲಸ ಮಾಡಿಕೊಂಡು ಇದ್ದ. ಪಲ್ಲವಿ 10ನೇ ತರಗತಿ ಓದುತ್ತಿದ್ದಳು. ಶಾಲೆಯ ಹತ್ತಿರವೇ ಬ್ಯಾಂಕ್ ಕೂಡ ಇತ್ತು. ಫೀಸ್ ತುಂಬುವ ಸಲುವಾಗಿ ಪಲ್ಲವಿ ಒಮ್ಮೆ ಬ್ಯಾಂಕಿಗೆ ಹೋಗಿದ್ದಾಳೆ ಅಷ್ಟೇ. ಆದರೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಬಿದ್ದ ಕಾರಣ ಪಪ್ಪು ಅಲಿಯಾಸ್ ಪ್ರಕಾಶ್ ಅವಳಿಗೆ ಸಹಾಯವನ್ನ ಮಾಡಿದ್ದಾನೆ. ಅಲ್ಲಿಂದ ಅವರಿಬ್ಬರ ನಡುವೆ ಪರಿಚಯವಾಗಿದೆ. ಪರಿಚಯ ಸ್ನೇಹವಾಗಿದೆ. ಸ್ನೇಹ ಪ್ರೇಮಕ್ಕೆ ತಿರುಗಿದೆ. ಆಮೇಲೆ ಇಬ್ಬರು ಪರಸ್ಪರ ಗುಟ್ಟಾಗಿ ಭೇಟಿಯಾಗಲು ಪ್ರಾರಂಭಿಸಿದ್ದಾರೆ. ಯಾರದೋ ಸ್ನೇಹಿತನ ಬೈಕನ್ನ ಪಡೆದು ಪಲ್ಲವಿಯನ್ನ ವಾರಕ್ಕೆ ಒಮ್ಮೆ ಸಿನಿಮಾಗೆ ಕರೆದುಕೊಂಡು ಹೋಗಿ ಅವಳನ್ನ ತನ್ನ ಪ್ರೀತಿಯ ಜಾಲದಲ್ಲಿ ಸಿಲುಕಿ ಹಾಕಿಸಿದ್ದಾನೆ ಈ ಪ್ರಕಾಶ್. ಕೊನೆಗೆ ಬೇರೆ ಒಂದು ಊರಿಗೆ ಪ್ರವಾಸಕ್ಕೆ ಹೋಗುತ್ತಿದ್ದೇನೆ ಎಂದು ಪಲ್ಲವಿ ಅವನ ತಾಯಿಗೆ ಹೇಳಿ, ಶಾಲೆಯ ಹುಡುಗಿಯರ ಜೊತೆ ಹೋಗುತ್ತಿದ್ದೇನೆ ಎಂದು ಹೇಳಿ ಈ ಪ್ರಕಾಶನ ಜೊತೆ ಬೇರೆ ಊರಿಗೆ ಹೋಗಿದ್ದಾಳೆ. ಮುಂದೆ 3 ತಿಂಗಳಲ್ಲಿ ಅವಳು ಗರ್ಭಿಣಿಯಾಗಿರುವ ವಿಷಯ ಕೂಡ ಗೊತ್ತಾಗಿದೆ. ವಿಷಯ ಈಗ ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ಆಮೇಲೆ ಇಬ್ಬರು ಈ ಗುಟ್ಟನ್ನ ತಮ್ಮ ಕುಟುಂಬದವರಿಗೆ ಹೇಳಿದ್ದಾರೆ. ಆದ್ರೆ ಪ್ರಕಾಶನ ಕುಟುಂಬದವರು ಈ ಮದುವೆಗೆ ಒಪ್ಪಿಕೊಂಡಿಲ್ಲ. ಪಲ್ಲವಿಯ ತಾಯಿ ಆಶಾಲತಾ ಮಗಳ ಭವಿಷ್ಯಕ್ಕಾಗಿ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಕಾರಣ ಅವಳು ಕೂಡ ಒಬ್ಬ ವಿಧವೆಯಾಗಿದ್ದಳು. ಹೀಗಾಗಿ ಪ್ರಕಾಶ್ ಮನೆಯ ಅಳಿಯನಾಗಿ ಆಶಾಲತಾ ಮತ್ತು ಪಲ್ಲವಿಯ ಜೊತೆ ಇರಲು ಪ್ರಾರಂಭಿಸುತ್ತಾನೆ. 2 ವರ್ಷ ಹೀಗೆ ಕಾಲ ಕಳೆದಿದೆ. ಕೆಲವು ತಿಂಗಳ ಹಿಂದಷ್ಟೇ ಪಲ್ಲವಿ ತಾಯಿ ಆಶಾಲತಾಗೆ ಟೈಫಾಯ್ಡ್ ಆಗಿದೆ. ಹೀಗಾಗಿ ಅವಳು ನಡೆಸುತ್ತಿದ್ದಂತಹ ಒಂದು ಚಿಕ್ಕ ಚಿಲ್ಲರೆ ಕಿರಾಣಿ ಅಂಗಡಿಯನ್ನ ಪಲ್ಲವಿಯೇ ನೋಡಿಕೊಳ್ಳಬೇಕಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಬರುತ್ತಿದ್ದ ಪ್ರಕಾಶ್ ಅವನ ಅತ್ತೆ ಆಶಾಲತಾನ್ನ ನೋಡಿಕೊಳ್ಳುತ್ತಿದ್ದ. ನಿಜ ಹೇಳಬೇಕೆಂದ್ರೆ ಆಶಾ ವಯಸ್ಸು ಕೇವಲ 36 ಮಾತ್ರ. 18 ವರ್ಷ ಇದ್ದಾಗಲೇ ಅವಳ ಮದುವೆಯಾಗಿತ್ತು. ಮದುವೆಯಾಗಿ 2 ವರ್ಷಕ್ಕೆ ಗಂಡ ತೀರಿಕೊಂಡಿದ್ದ. ಈ ನಡುವೆ ಪಲ್ಲವಿ ಹುಟ್ಟಿದ್ದಳು. ಪ್ರಕಾಶ್ಗೀಗ 28 ವರ್ಷ. ಆಶಾಲತಾ ಹುಷಾರು ತಪ್ಪಿದಾಗ ಪ್ರಕಾಶ್ ಅವಳಿಗೆ ಊಟ ಮಾಡಿಸುವುದು, ಅವಳಿಗೆ ಸಹಾಯ ಮಾಡುವುದು ಎಲ್ಲವನ್ನ ಮಾಡಿದ್ದಾನೆ. ಈ ನಡುವೆ ಇಬ್ಬರ ಸ್ಪರ್ಶ ಹೊಸ ಸಂಬಂಧವನ್ನ ಹುಟ್ಟುಹಾಕಿದೆ. ಒಂದು ರೀತಿ ಪ್ರೀತಿ ಅನ್ನುವುದಕ್ಕಿಂತ ಇದನ್ನ ಕಾಮ ಅನ್ನುವುದೇ ಹೆಚ್ಚು. ಪ್ರಕಾಶ್ ಮತ್ತು ಆಶಾಲತಾ ನಡುವೆ ಪ್ರೀತಿ ಉಂಟಾಗಿದೆ. ಪ್ರಕಾಶ್ ತನ್ನ ಹೆಂಡತಿ ಪಲ್ಲವಿಗಿಂತ ಜಾಸ್ತಿನೇ ಹೆಚ್ಚು ಕಾಲ ಅವನ ಅತ್ತೆ ಜೊತೆ ಕಳೆಯಲು ಪ್ರಾರಂಭಿಸಿದ್ದಾನೆ. ಪಲ್ಲವಿಗೆ ಇದರ ಬಗ್ಗೆ ಕೊಂಚ ಅನುಮಾನವೂ ಇತ್ತು. ಆದರೆ ಇದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲಿ ತಮ್ಮ ಮಗಳಿಗೆ ಗೊತ್ತಾಗುತ್ತದೆ ಎಂದು ಆಶಾಲತಾ ಮತ್ತು ಪ್ರಕಾಶ್ ಇಬ್ಬರು ಓಡಿ ಹೋಗಿದ್ದಾರೆ. ಆಮೇಲೆ ಲಕ್ನೌನ ಒಂದು ಲಾಡ್ಜ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆದರೆ ಪಲ್ಲವಿಗೆ ಬೇರೆ ದಾರಿನೇ ಇರಲಿಲ್ಲ. ಸ್ವಂತ ಅಮ್ಮನೇ ಈ ರೀತಿ ಮಾಡಿದಾಗ ಮಗಳ ಭವಿಷ್ಯ ಏನಾಗಬೇಕು ಹೇಳಿ? ಈ ಮೂವರು ಈಗ ಒಂದು ಸಂಧಾನಕ್ಕೆ ಬಂದಿದ್ದಾರೆ. ಅವರನ್ನ ವಾಪಸ್ ಕರೆಸಿಕೊಂಡು ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ. ವಿಚಿತ್ರ ಏನೆಂದ್ರೆ ಪ್ರಕಾಶ್ ಮೂಲಕ ಈಗ ಆಶಾಳಿಗೆ ಒಂದು ಗಂಡು ಮಗು ಕೂಡ ಆಗಿದೆ. ಇದನ್ನೇ ಅನ್ನೋದು ಸ್ನೇಹಿತರೆ ಬೈ 1 ಗೆಟ್ 1 ಫ್ರೀ ಅಂತ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಬ್ಬ ಹುಡುಗ ಮತ್ತು ಹುಡುಗಿ ಓಡಿ ಹೋಗಿ ಮದುವೆಯಾಗಿದ್ದನ್ನ ನೀವು ಕೇಳಿದ್ದೀರಾ, ಸಿನಿಮಾಗಳಲ್ಲೂ ಕೂಡ ನೋಡಿದ್ದೀರಾ. ಆದ್ರೆ ಒಬ್ಬ ಹುಡುಗನ ಜೊತೆ ಇಬ್ಬರು ಹುಡುಗಿಯರು ಒಂದೇ ಬೈಕ್ ಮೇಲೆ ಓಡಿ ಹೋದಂತಹ ಘಟನೆ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲವೇ ಇಲ್ಲ. ಹೌದು, ಕೆಲವೊಂದು ಘಟನೆಗಳು ಸಿನಿಮಾಗಳಿಗಿಂತ ನಿಜ ಜೀವನದಲ್ಲಿಯೇ ನಡೆದು ಹೋಗುತ್ತದೆ. ಕೆಲವೊಮ್ಮೆ ಇವುಗಳನ್ನೇ ಆಧರಿಸಿ ಸಿನಿಮಾಗಳನ್ನು ಕೂಡ ತೆಗೆಯಲಾಗುತ್ತದೆ. ಆದ್ರೆ ಅಂಥದೊಂದು ಘಟನೆ ಇತ್ತೀಚೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಡೆದೇ ಹೋಗಿತ್ತು. ಸಂಜೀವ್ ಶಿಂದೆ ಅನ್ನೋ ಹುಡುಗ ಕೊಲ್ಲಾಪುರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕೊನೆಯ ವರ್ಷ ಬಿಕಾಂ ಅನ್ನ ಕಲಿತಾ ಇದ್ದ. ಅವನಿಗೆ ಅದೇ ಕಾಲೇಜಿನ ಮತ್ತು ಅವನ ಕ್ಲಾಸ್ಮೇಟ್ ನಿಖಿತಾ ಅನ್ನೋ ಹುಡುಗಿಯ ಮೇಲೆ ಪ್ರೇಮ ಆಗಿದೆ.
ನಿಖಿತಾಗೂ ಕೂಡ ಸಂಜೀವ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಮನೆಯಲ್ಲಿ ಅವರಿಬ್ಬರ ಸ್ನೇಹಕ್ಕೆ ಪ್ರೇಮ ಅಡ್ಡಿ ಉಂಟು ಮಾಡಿದ್ದರು. ಹೀಗಾಗಿ ಸಂಜೀವ್ ಮತ್ತು ನಿಖಿತಾ ಸುಮಾರು 2 ವರ್ಷಗಳ ಕಾಲ ಭೇಟಿನೇ ಆಗಿಲ್ಲ. ಆದರೂ ಕೂಡ ಇಬ್ಬರು ಫೋನುಗಳ ಮೂಲಕ, ಮೆಸೇಜ್ ಮೂಲಕ ಪ್ರತಿನಿತ್ಯ ಕಾಂಟ್ಯಾಕ್ಟ್ ನಲ್ಲಿ ಇರುತ್ತಿದ್ದರು, ಮಾತನಾಡುತ್ತಿದ್ದರು. ಈ ನಡುವೆ ಸಂಜೀವ್ ಮುಂಬೈನಲ್ಲಿ ಒಂದು ಕೆಲಸವನ್ನು ಕೂಡ ಪಡೆದುಕೊಂಡಿದ್ದಾನೆ. ಹೀಗಾಗಿ ಇಬ್ಬರು ಮಾತನಾಡಿಕೊಂಡು ನಿಖಿತಾಳನ್ನ ಮುಂಬೈಗೆ ಓಡಿಸಿಕೊಂಡು ಹೋಗಬೇಕೆಂದು ನಿರ್ಧಾರ ಮಾಡಿದ್ದಾನೆ. ಅದಕ್ಕೆ ನಿಖಿತಾ ಕೂಡ ಪೂರ್ತಿಯಾಗಿ ತಯಾರಿಯಾಗಿದ್ದಾಳೆ. ಅವತ್ತು 14ನೇ ತಾರೀಕು ನವೆಂಬರ್ 2022 ಸಂಜೀವ್ ತನ್ನ ಸ್ನೇಹಿತನ ಬೈಕ್ ಅನ್ನ ಎತ್ತುಕೊಂಡು ಬಂದು ಮನೆಯ ಹತ್ತಿರ ಬಂದು ಹಾರ್ನ್ ಮಾಡಿದ್ದಾನೆ. ಅಷ್ಟೊತ್ತಿಗೆ ನಿಖಿತಾ ಬಂದು ಬೈಕ್ ಹಿಂದೆ ಕುಳಿತುಕೊಂಡಿದ್ದಾಳೆ. ಜೋರಾಗಿ ಬೈಕ್ ಅನ್ನ ಓಡಿಸಿಕೊಂಡು ಸಂಜೀವ್ ಪುಣೆ ಮುಂಬೈ ಹೈವೇಗೆ ಎಂಟರ್ ಆಗಿದ್ದಾನೆ. ಆದರೆ ನಿಖಿತಾ ಮಾತ್ರ ಸುಮ್ಮನೆ ಬೈಕ್ ಹಿಂದೆ ಕುಳಿತಿದ್ದು ಕಂಡು ಸಂಜೀವ್ ಕೊಂಚ ಅಚ್ಚರಿಯಾಗಿದ್ದಾನೆ. ಏನೋ ಮನೆ ಬಿಟ್ಟು ಹುಡುಗಿ ಓಡಿ ಬಂದಿದ್ದಾಳೆ, ಅದಕ್ಕೆ ಸುಮ್ಮನಾಗಿರಬಹುದೆಂದು ಮೆಲ್ಲಗೆ ಅವಳನ್ನ ಮಾತನಾಡಿಸಿದ್ದಾನೆ. ಯಾಕೆ ಏನು ಬ್ಯಾಗ್ ಅನ್ನು ಎತ್ತುಕೊಂಡು ಬಂದಿಲ್ಲ, ಖಾಲಿ ಕೈಯಲ್ಲೇ ಬಂದಿದ್ದೀಯಾ ಅಂತ ಕೇಳಿದ್ದಾನೆ ಅಷ್ಟೇ. ಆಗ ಹಿಂದುಗಡೆ ಕೂತಂತ ಹುಡುಗಿ ಹೇಳಿದ ಮಾತನ್ನ ಕೇಳಿ ಸಂಜೀವ್ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾನೆ. ಹೌದು, ಅವಳು ನಿಖಿತಾ ಆಗಿರ್ಲಿಲ್ಲ, ಬದಲಾಗಿ ಅವಳ ತಂಗಿ ಬಬಿತಾ ಆಗಿದ್ದಳು. ಹಾಗಂದ ತಕ್ಷಣವೇ ಸಂಜೀವ್ ಬೈಕ್ ಬ್ರೇಕ್ ಅನ್ನ ಹಾಕಿ ಬೈಕ್ ಅನ್ನ ಸೈಡಿಗೆ ಹೋಗಿ ನಿಲ್ಲಿಸಿ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಆಮೇಲೆ ಗೊತ್ತಾಗಿದ್ದು ಅವಳು ನಿಖಿತಾ ಅಲ್ಲ, ಬಬಿತಾ ಅಂತ. ಸಂಜೀವ್ ಆಗ ಬಬಿತಾಳಿಗೆ, ನೀನು ಯಾಕೆ ನನ್ನ ಬೈಕ್ ಮೇಲೆ ಹತ್ತಿಕೊಳ್ತಿದ್ದೀಯಾ, ನಾನು ನಿನ್ನ ಅಕ್ಕನ ಜೊತೆ ಓಡಿ ಹೋಗಬೇಕೆನ್ನುವ ಪ್ಲಾನ್ ಮಾಡಿಕೊಂಡು ಬಂದಿದ್ದೆ. ಆಗ ಬಬಿತಾ ಒಂದು ಶಾಕಿಂಗ್ ನ್ಯೂಸ್ ಹೇಳುತ್ತಾಳೆ. ಅದೇನೆಂದ್ರೆ ಅವಳಿಗೆ ನಿಖಿತಾ ಮತ್ತು ಸಂಜೀವ್ ಪ್ಲಾನ್ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ನಿಖಿತಾ ಬದಲು ತಾನೇ ಮೊದಲು ಹೊರಗೆ ಬಂದು ಅಲ್ಲಿ ನಿಂತುಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ನಿಖಿತಾಳ ಬೆಡ್ರೂಮ್ ಹೊರಗಡೆಯಿಂದ ಕೀ ಕೂಡ ಹಾಕಿ ಬಿಟ್ಟಿದ್ದಳು. ಆಗ ಸಂಜೀವ್ಗೆ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಕೇಳಿದಾಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಬಬಿತಾ ಕೊಟ್ಟಿದ್ದಾಳೆ. ಅದೇನೆಂದ್ರೆ ನಿಖಿತಾ ಮತ್ತು ಬಬಿತಾ ಇಬ್ಬರು ಅವಳಿ ಜವಳಿ, ನೋಡಲು ಒಂದೇ ತರ ಇದ್ದಾರೆ. ಅಷ್ಟೇ ಅಲ್ಲದೆ ತಾನು ಕೂಡ ಸಂಜೀವನನ್ನ ತುಂಬಾನೇ ಪ್ರೀತಿ ಮಾಡುತ್ತಿದ್ದೆ ಅಂತ ಹೇಳಿದ್ದಾಳೆ. ಆದ್ರೆ ಯಾವತ್ತೂ ತನ್ನ ಪ್ರೀತಿಯನ್ನ ಅವಳು ವ್ಯಕ್ತಪಡಿಸಿರಲಿಲ್ಲ. ಹೀಗಾಗಿ ಇದನ್ನೆಲ್ಲ ಅವಳು ಮಾಡಬೇಕಾಯಿತು ಅಂತ ಸಂಜೀವ್ಗೆ ಹೇಳಿದಾಗ ಸಂಜೀವ್ಗೆ ಹುಚ್ಚೆ ಹಿಡಿದಿದೆ. ಆ ಸಮಯಕ್ಕೆ ಸರಿಯಾಗಿ ನಿಖಿತಾ ಫೋನ್ ಸಂಜೀವ್ಗೆ ಬಂದಿದೆ. ಯಾರೋ ಅವಳ ಬಾಗಿಲನ್ನ ಮುಚ್ಚಿರುವ ಬಗ್ಗೆ ಹೇಳಿದ್ದಾಳೆ. ಆಗ ಸಂಜೀವ್ ಬಬಿತಾಳ ಬಗ್ಗೆ ಎಲ್ಲವನ್ನ ಹೇಳಿದ್ದಾನೆ. ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿ ಹೋಗಿದೆ. ಕೊನೆಗೆ ಇಬ್ಬರು ಅಕ್ಕ ತಂಗಿಯರು ಒಬ್ಬನೇ ಹುಡುಗನನ್ನ ಪ್ರೀತಿ ಮಾಡುವ ವಿಚಾರ ಬಹಿರಂಗವಾಗಿದೆ. ಹೀಗಾಗಿ ಬಬಿತಾ ಮತ್ತು ನಿಖಿತಾ ಇಬ್ಬರು ಸಂಜೀವ್ ಜೊತೆ ಓಡಿ ಹೋಗಲು ಒಪ್ಪಿಕೊಂಡಿದ್ದಾರೆ. ಈಗ ಇಬ್ಬರ ಹೆಂಡಂದಿರ ಮುದ್ದಿನ ಗಂಡ ಸಂಜೀವ್ ಆಗಿದ್ದಾನೆ. ಕೊನೆಗೆ ವಾಪಸ್ಸು ನಿಖಿತಾ ಮನೆಗೆ ಹೋಗಿ ಅವಳನ್ನು ಕೂಡ ಬೈಕ್ನಲ್ಲಿ ರಹಸ್ಯವಾಗಿ ಕೂಡಿಸಿಕೊಂಡು ಮೂವರು ಮುಂಬೈಗೆ ಪರಾರಿಯಾಗಿದ್ದಾರೆ. ಆಮೇಲೆ ನಿಖಿತಾ ಮತ್ತು ಬಬಿತಾ ಮನೆಯಲ್ಲಿ ಈ ವಿಷಯ ಹೇಗೋ ಗೊತ್ತಾಗಿದೆ. ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಮೂವರನ್ನು ವಾಪಸ್ಸು ಮನೆಗೆ ತಂದಿದ್ದಾರೆ. ಅಂದ ಹಾಗೆ ಈ ಒಂದು ಘಟನೆ 2022 ನವೆಂಬರ್ನಲ್ಲಿ ಪುಣೆಯಲ್ಲಿ ಭಾರಿ ಸದ್ದನ್ನೇ ಮಾಡಿತ್ತು. ನೋಡಿದಿರಾ ಸ್ನೇಹಿತರೆ, ಈ ಭೂಮಿಯ ಮೇಲೆ ಏನೆಲ್ಲ ನಡೆಯುತ್ತವೆ ಅಂತ, ಪ್ರೀತಿಗಾಗಿ ಜನ ಏನೆಲ್ಲ ಮಾಡುತ್ತಾರೆ ಅಂತ. ನಿಮ್ಮಲ್ಲಿಯೂ ಕೂಡ ಈ ರೀತಿಯ ಒಂದು ಘಟನೆಗಳಿದ್ದರೆ ಅವುಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.